ನಾನು ಅಗ್ನಿ ಮುಟ್ಟಿದ್ರೆ ಸುಟ್ಟೊಟ್ಟಿ ನೀನು ಅಗ್ನಿ ಆದ್ರೆ ನಾನು ಇಸ್ಮಾಯಿಲ್. ಬರ್ತಾರೆ. ಆ ದಿವಸ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದೆ, ನೀರು ಕುಳಿತಿರುವಾಗ ಅವರು ಹೇಳಿ ನಾವು ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೋಗುವ 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 ಎಲ್ಲಿಗೆ? ಗುರುಕುಲಕ್ಕೆ ಹೋಗಿ ಜಿಗುತ್ತೆ ಮಾಡುವ. ಸುರಪುರವನ್ನು ಸೇರಿಕೊಂಡು ದಿಗ್ವಿಜಯವನ್ನು ಮಾಡುವ, ಮುತ್ತಿಗೆ ಹಾಕುವ. ಜನ ಬೇರೆ ಇದ್ದಾರೆ ನಿಮ್ಮಲ್ಲಿ. ಗುರುಪುರಕ್ಕೆ ಮುತ್ತಿಗೆ ಹಾಕು, ಮುತ್ತಿಗೆ ನನ್ನವರ ಜೊತೆಗೆ ಹೋದವ ನೀನು. ಏನಾಯ್ತಲ್ಲಿ? ನನ್ನವರಲ್ಲಿ ಎದ್ದಿದ್ದಾರ? ಏನಾಯ್ತು ಸ್ವರ್ಗದಲ್ಲಿ? ಅವರು ಬರಲ್ಲ. ಕಾರಣ ಉಂಟು. ಅಮ್ಮ Allah
ಅಗ್ನಿ ಅಗ್ನಿ ಏ ಅಗ್ನಿ ಆತನೇ ಹಾ ಬಂದ ನಿಮ್ಮ ಗಂಡನ ಎದುರು ನಿಂತ ಏ ನಾನು ಅಗ್ನಿ ಮುಟ್ಟಿದ್ರೆ ಸುಟ್ಟೋಗ್ತೀಯ ಅವ ಹೇಳೋದು ಬಿಟ್ಟಿಲ್ಲ ಬಿಟ್ಟಿದ್ದಿಲ್ಲ ಅವರು ಹಾ ನೀನು ಅಗ್ನಿ ಆದ್ರೆ ನಾನು ಇಸ್ಮಾಯಿಯ ಏ ನಿಮ್ಮ ಗಂಡ ಹೇಗೆ ಹೇಳಿ ಸರ್ ಬರ್ತಾರೆ ನೋಡು ಬರ್ತದೆ ಹಾ ಒಮ್ಮೊಮ್ಮೆ ತಡ ಏ ಬೇಗ ಬರ್ಬೇಕು ಒಮ್ಮೊಮ್ಮೆ ಉತ್ತರ ಪಕ್ಕ ಉಚ್ಚಾರ ದೋಷ ಉಂಟೆ ನಿನಗೆ? ಒಮ್ಮೊಮ್ಮೆ ತಡ ಹಾ ಅಮ್ಮ ಟಿಫನ್ ಮಾಡಿ ಹಾ ಎಂದು ಇಬ್ಬರು ಯುದ್ಧಕ್ಕೆ ನಿಂತು ಹಾ ಬಂದ ದಿವಾಸ ಅಗ್ನಿ ತಗದಗ ಉರಿಯುತ್ತಾ ಇದ್ದಾನೆ ಹಾ ಉರಿಯುತ್ತಿರುವಂತ ಇವನನ್ನು ನಂದಿಸಬೇಕು ಹಾ ನಿಮ್ಮ ಗಂಡ ಚೇತಿ ನೋಡಿದ್ರು ತಿಂತಿ 101 ಅಗ್ನಿಶಾಮಕ 101 ಅಗ್ನಿಶಮನ ಮಂತ್ರವನ್ನು ಕಟ್ಟಿಸಿ 101 ಅಗ್ನಿಶಮನ ಮಂತ್ರವನ್ನು ಜಪಿಸಿದ್ದೆ ತಡ ಅಗ್ನಿ ತುಯ್ಕ. ನಂದೇ ಹೋದ ನಂದಿ ಹೋದೆ. ಏ ನಂದೇ ಹೋದ ನಂದೇ ಹೋದ ಓಡಿ ಹೋದ ಅವ ಹೋದ ಆಮೇಲೆ ಆ ನಂತರ ಬಂದ ಯಾರ ಕುಂಬ್ರ ಸುಳ್ಳು ಹೇಳ್ಬೇಡ ಸುಳ್ಳಿಯಲ್ಲ ನಂತರ ಕುಂಬ್ರ ಧನ್ಯಪಾತಿ ಧನಾದಿಪ್ಪ ಕುಬೇರ ಬಂದ ಕುಬೇರ ಬಂದ ಹಾ ನಿಮ್ಮ ಗಂಡನ ಎದುರು ನಿಂತ ಇವರನ್ನು ನಮ್ಮಿಂದ ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಅಲ್ಲಿಂದಲೇ ತಿರುಗಿದ್ದು ಹೋದದ್ದು ಕುಬೇರ ಹೋದದ್ದು ಹೋದದ್ದು ಅಮ್ಮ ಹೇಳು. ಅವ ಹೋದದ್ದು ಎತ್ತಡ ಹೀಗೆ ಮುಂದಿನಿಂದ ಬಂದ್ರೆ ನಿಮ್ಮ ಗಂಡನನ್ನು ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಹೆಣ್ಣಿನಿಂದ ಒಬ್ಬ ಶಬ್ದ ಮಾಡಿಕೊಂಡು ಬಂದದ್ದು ಯಾರ ಯುದ್ಧದಲ್ಲಿ ನಿಮ್ಮ ಗಂಡ ಮುಂದೆ ನಿಮ್ಮ ಗಂಡನ ಹಿಂದಿನಿಂದ ನೇರ ದಿಟ್ಟ ನಿರಂತರ ನೀನೇನಿದ್ಯಾ ನೀನು ಅವರ ಹಿಂದೆ ನಾನಿದ್ದೆ ಹಾ ವಾಯು ಬಂತು ಅಂತ ಗೊತ್ತಾಯ್ತು ನಿಮ್ಮ ಗಂಡನಿಗೊಂದು ಸೂಚನೆಯನ್ನು ಕೊಟ್ಟೆ ಹಾ ಎತ್ತಿದ ಕೈಯಲ್ಲಿ 24 ಬಾರಿಸಬೇಕು ಅಂತ ಕೈ ಎತ್ತಿದ್ದೆ ತಡ ಅಯ್ಯೋ ಹೋದ ಹೋಗ್ಲಿ ಕೊಬೇಲ್ವಾ ಅವ ಅಲ್ಲಿ ತನಕ ಹೋದದ್ದು ಸ್ವಲ್ಪ ತಲೆ ಓಡಿಸಿದ್ದು ಹಾ ಹೀಗೆ ಶಬ್ದ ಮಾಡಿಕೊಂಡು ಬಂದ್ರೆ ಹಾ ತುಂಬಿದ ಸಭೆ ಹಾ ಎಲ್ಲರಿಗೆ ಗೊತ್ತಾಗ್ತದೆ ಹೀಗೆ ಮಾಡುವ ಶಬ್ದ ಇಲ್ಲದೆ ಬರುವ ನಿಂತಲ್ಲೇ ಪುಸ್ತಕ ಏ ನಿನಗೆ ಗೊತ್ತಾದದ್ದು ಶಬ್ದ ಇಲ್ಲದ್ದು ಯಾವುದಾದ್ರೂ ಆದಿತ್ತಮ್ಮ ಹಾ ಈ ಶಬ್ದ ಇಲ್ಲದೆಲ್ಲ ಬರ್ತದಲ್ಲ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಪರಿಣಾಮ ಹಾಗಿರ್ತದೆ ಹಾ ಆದ್ರೂ ಕೂಡ ಅವನ ಹಿಂದೆ ನಾನಿದ್ದೆಲ್ಲ ಮತ್ತೊಮ್ಮೆ ಸೂಚನೆಯನ್ನು ಕೊಟ್ಟೆ ಹಾ ಈಗ ಒಂದು ಬಾರಿಸಿದ ಪೆಟ್ಟಿನಲ್ಲಿ ವಾಯು ಎಲ್ಲಿ ಹೋದ ಅಂತ ಇಲ್ಲ ಆಮೇಲೆ ಅವ ಬರ್ಲಿಕ್ಕೆ ಇಲ್ಲ. ಇನ್ನು ಅವ ಹೋದ ಆಮೇಲೆ ಬಂದ ಕೋಣನ ಮೇಲೆ ಏರಿಕೊಂಡು ಪಾದ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದವನಿಗೆ ಸರಿ ಇಲ್ಲ ಏ ಕೈಯಲ್ಲಿ ಪಾಶ ಕೋಡಲ ಬಿನ್ನೇರಿ ಬರುವ ಯಮ ಬಂದದ್ದೇ ತಡ ನನಗೊಂದು ಸಿಟ್ಟು ಬಂತು ಕೋಪ ಸಿಟ್ಟು ಬಂತು ಪಾಪಿ ಮಗನಿ ನನ್ನ 99 ವರ್ಷದ ಅಜ್ಜಿಯನ್ನು ಕೊಂಡೋಗ್ತೀಯ ಎಷ್ಟು ವರ್ಷ 99 ಸಾಕು ಸಾಕು ನಿಮ್ಮ ಅಜ್ಜಿಗೆ ಆದ್ರೆ ಸಾಕು ಓದದ್ದು ನನ್ನ ಅಜ್ಜಿ ಅಲ್ಲ ಪಾಪ 1 ವರ್ಷ ಬಿಟ್ಟಿದ್ರೆ ಅಜ್ಜಿದು ಶತಕ ಆಗ್ತಿತ್ತು ಏನಾದ್ರೂ ಆಸೆ ಇದ್ರೆ ಮತ್ತೆ ಧರ್ಮಕ್ಕೊಂದು ಓಟು ಹೋಯ್ತಲ್ಲ ಏ ಹೊಟ್ಟೆನಲ್ಲಿ ಒಂದು ಹೋಯ್ತು ಒಟ್ಟು ಒಂದು ಕುಟುಂಬದಲ್ಲಿ ಹೋಯ್ತಾರೆ ಸದಸ್ಯರ ಸಂಖ್ಯೆ ಸದಸ್ಯರ ಸಂಖ್ಯೆ ಪಾಪ ಬಂದ ನನ್ನ ಅಜ್ಜಿಗೊಂದು ಎಷ್ಟು ಆಸೆ ಎಂತದ ಒಂದು ಸಾಯುವಕ್ಕಿಂತ ಮೊದಲು ಒಂದು ಪುಟಗೌರಿ ಮದುವೆ ಅಂಗಾರ ಅಜ್ಜಿದು ಮೊಮ್ಮಗಳು ಅವಳ ಮದುವೆ ಮಾಡಿಸಿ ಸಾಯ್ಬೇಕು ಅಂತ ಇತ್ತು ಪಾಪಿ ಮಗ ಬಿಟ್ಟಿಲ್ಲ ಕೊಂಡಾದ ಹಾಗೆ ತೀರಿಸಿಕೊಂಡೆ ಹಾಗಾಗಿ ಹಾಗೆಯನ್ನು ನಾನೇ ತೀರಿಸಿಕೊಂಡೆ ಅಮ್ಮ ಇವರೆಲ್ಲ ಹೋದ್ರು ಅಷ್ಟೊತ್ತು ಆಗುವಾಗ ನಿಶಬ್ದವಾದಂತಹ ವಾತಾವರಣದಲ್ಲಿ ನಮ್ಮ ಸುರತ್ಕಲ್ನ ಕಡೆಯಿಂದ 56 ನಿನ್ನೆ ತಂದುಕೊಂಡು ಸುರತ್ಕಲ್ಲಿಂದ 56 ಸರಿ ನೋಡಿದ್ದೀನಿ 56 ಬಿಳಿತು ಸುರನ ಕಡೆಯಿಂದ ಐರಾವತವಂತದ್ದು ಐರಾವತವ ನೋಡಿದ್ದೀಯಾ ಬಿಳಿತು ಐರಾವತ ಪ್ರಚಾರ ಉಂಟು ನೋಡು ದೇವೇಂದ್ರ ಐರಾವತವನ್ನೇರಿ ಬರುವುದು ಸುರಪ್ಪ ಬಂದದ್ದು ರಪ್ಪ ಬಂದದ್ದು ಐರಾವತ ಅಷ್ಟು ದೊಡ್ಡದುಂಟಮ್ಮ ಸಾಮಾನ್ಯದವರಿಗೆ ಐರಾವತದಲ್ಲಿ ಬರ್ಲಿಕ್ಕೆ ಆಗ್ತದ ಅವ ಬರ್ತಾನಲ್ಲ ಸುರಪ್ಪ 1,000 ಅಂತ ಐರಾವತಕ್ಕೆ ಸೊಂಡೇನು 1,000 ಪೆಂಡಲು ಸೊಂಡಿಲ್ಲ ಸೊಂಡಿಲು ಬಂದ ಪಾಪ ಅದನ್ನು ತಿರುಗಿಸ್ಲಿಕ್ಕೆ ಕಷ್ಟಪಟ್ಟು ಬಂತು ನಿಂತು
ಇಳಿದ. ಹಾ ನಿಮ್ಮ ಗಂಡನಿಗೆ ನೋಡಿ. ಹಾ ಹಾ ಅಲ್ಲ ಬಂದದ್ದು. ಹಾ ಗುರಪ್ಪ. ಏ ಸುರಪ್ಪನ ಮಾವ ಓ ಸುರಪ್ಪ ಸುರಪ್ಪ ಬಂದ್ಯಾ? ಬಂದೆಯ ಸುರಪ್ಪ ಕಪಟಿ ಮಗನೇ. ಬಂದ್ಯಾ ಸುರಪ್ಪ ಕಪಟಿ ಮಗನಿ? ನಿನ್ನ ವಿಷಯ ಎಲ್ಲ ಗೊತ್ತುಂಟು, ಎಲ್ಲ ಗೊತ್ತುಂಟು. ನೀನು ಒಂದಕ್ಕೆ ಎರಡಕ್ಕೆಲ್ಲ ಒಂದು ಎರಡು ವಿಷಯ ಇಟ್ಕೊಂಡು ನಿನ್ನ ಅಪ್ಪಾಜಿ ನಿನ್ನೆ ನಾರಾಯಣನ ಬಳಿ ಕೇಳುವುದು ನಾರಾಯಣನಲ್ಲಿ ದೂರಕ್ಕಾಗಿ ಹೋಗ್ತೀಯಾ? ಸಿಗಬೇಕವ ನಾರಾಯಣ, ಸಿಗಬೇಕವ ನಾರಾಯಣ. ಎಲ್ಲಿ ವೇದ ತೆಗೆದು ಕುಳಿತಿದ್ದಾನೆ. ಹೌದು ನಾರಾಯಣ ನಾರಾಯಣ ವೇಷ ಧರಿಸಿಕೊಂಡು ನಮ್ಮ ಎಷ್ಟು ಹೊತ್ತಿ ಬರ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಹೇಳು. ಒಮ್ಮೊಮ್ಮೆ ಸ್ತ್ರೀ ವೇಷದಲ್ಲಿ ಬರುವುದು. ಹೌದು, ನಮ್ಮವರನ್ನೆಲ್ಲ ಕೊಳ್ಳುವುದಲ್ಲ. ನಾರಾಯಣ ನಮ್ಮ ವಿರೋಧಿ ಶತ್ರು. ನಾರಾಯಣ ಶತ್ರು. ನಾರಾಯಣ ನಮ್ಮ ಶತ್ರು. ಸಿಗಲಾರ್ದು ನೋಡಿದ್ದೀರಾ? ಶ್ರೀಮನ್ನಾರಾಯಣ ನೋಡಿದ್ಯಾ? ನೋಡ್ಲಿಲ್ಲ. ಹೇಗಿದ್ದ? ಶ್ರೀಮನ್ನಾರಾಯಣ ರಕ್ಷಿಸಿದ. ದೇವತೆಗಳನ್ನು ರಕ್ಷಿಸುವವ ರಕ್ಷಿಸುವವ ಒಳ್ಳೆಯಲ್ಲ ಅಂತೆ. ಕೈಯ ಕಪ್ಪು ಕಪ್ಪಂತೆ. ಏ ಕೇಳಿದ್ದು ಸಿಗಬೇಕವ ನಾರಾಯಣ. ಎಲ್ಲಿ ಅವನ ವಿಷಯ ಸಾಯಿಲಿ. ಬಂದಿಯಲ್ಲ, ಒಳ್ಳೆದಾಯ್ತು. ನಿನ್ನಲ್ಲಿ ಬೊಲ್ಗುಡ್ಡ ಬೊಲ್ಗುಡ್ಡ ಕೊಲುಹು ಕೊಲುಹು ಸಾಮರ್ಥ್ಯ ತೋಳ್ಬಲ. ತೋಳ್ಬಲ. ಇದ್ದನಲ್ಲಿ ಯಾಕೆ ನಿಂತಿದ್ಯೋ ಪಾಪಿ? ಬಾ ಬಾ. ಉತ್ತರಂಗದೊಳಗೆ ಈಗ ಬಾ. ನಾನಲ್ಲ, ಏನು ನಿಮ್ಮನ್ನೆಲ್ಲ ಹೇಳಿ. ಹೇಗೆ? ಒಮ್ಮೆ ಉದ್ದರಂಗದೊಳಗೆ ಬಂದು ನಿಂತುಕೋ. ಏ ಸುರಪ್ಪ, ನಿನ್ನಲ್ಲಿ ಬಲುಹು ಇದ್ರೆ ಯುದ್ಧ ರಂಗದ ಒಳಗೆ ಬಾ. ನಿಮ್ಮ ಗಂಡಲ್ಲಿ ಉತ್ತರಂಗದೊಳಗೆ ಬಾ. ಹೇಳಿ ತೆತ್ತಡ. ಅವ ಆಚೆ ಈಚೆ ನೋಡಿಲ್ಲ, ನಿಮ್ಮ ಗಂಡ ಕೂಟ ಇದ್ದರಂಗಕ್ಕೆ. ಹೇಗಾಯ್ತ? ಅಮ್ಮ ಕಾಮುಕಿ, ಅಮ್ಮ ಮುಖಾಮುಖಿ ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ ರಮ್ಯ ಮನೋಹರ ಕಮ್ಮಿ ಮನೋಹರವಾದಂತಹ ದೃಶ್ಯ. ರಮ್ಯ ಮನೋಹರವಾದಂತಹ ದೃಶ್ಯದಲ್ಲಿ ಅಮ್ಮ ನಿಮ್ಮ ಗಂಡ ದೇವೇಂದ್ರನನ್ನು ಒಡೆದು ಓಡಿಸಿದ್ರಮ್ಮ. ಒಳ್ಳೇದಾಗಿದೆಲ್ಲ. ನೀವೇಂದ್ರ ಓಡಿನ ಗೊತ್ತಿತ್ತು ನನಗೆ ಅವ ಓಡ್ತಾನೆ ಅಂತ. ಗೊತ್ತಿತ್ತ ಯುದ್ಧದ ನೇರ ಪ್ರಸಾರ. ಅಂತದ್ದು ಪರಾಕ್ರಮ. ದೇವೇಂದ್ರ ದೇವಲೋಕವನ್ನು ಬಿಟ್ಟು ನೀರಾಕಳಿ ಅಳಿವಾರ್ತ ಸಂತೋಷದ ವಿಚಾರ. ನಗುತ್ತಾ ಹೇಳಬೇಕು, ಪಡೆಯುತ್ತಾ ಹೇಳ. ಸಂತೋಷ ಸಂತೋಷಕ್ಕೆ ಕೇಳಬೇಕು. ಎಲ್ಲಿ ನಿನ್ನ ಜಾಗ ಇದು? ನಾವಾಗಿ ಸಂತೋಷ ಆದ್ರೆ ಹೋಗಿ ಕೂತ್ಕೊಳ್ಳಿ. ಅಮ್ಮ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿ ಅವ ಹೋದ. ಇನ್ನು ನಿಮ್ಮ ಗಂಡ ಆಚೆ ನೋಡಿದ್ದು. ಇನ್ನು ನಮ್ಮ ಕಾರ್ಯ ಭಾಗ ಶುರು ಮಾಡುವ. ಎಲ್ಲಿಟ್ಟು ಕಾಪಿ ಕಾಪಿ ಕೂತ್ಕೊಳ್ಳಿ. ಪೀಠ ಯಾಕೆ ತಿರುಗಿಸಿದ್ಯಾಕ? ಅಚ್ಚೆ ಸರಿ ಮಾಡಿ ನೋಡೋಣ. ಪೀಠವ? ಹೌದು, ಮೊದಲು ತಪ್ಪಾಯ್ತಮ್ಮ. ಈ ಮೊದಲು ಬರಬೇಕು. ಹೋಗಿ ಕುಳಿತು ಹಿಂದಿನಿಂದ ಜಯಘೋಷ ಮಾಡಿತು. ಬಳಿಯ ಪರಾಕ್ರಮ ಕಂಠೀರವ. ಬಳಿಯ ಪರಾಕ್ರಮ ಕಂಠೀರವ. ಇನ್ನು ಯುದ್ಧ ಮಾಡಿ ಎಲ್ಲರಿಗೂ ಆಯಾಸ ಆಗಿದೆ, ಬಳಲಿಕೆ ಆಗಿದೆ. ನಡೀಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ. ಹೇಳಿದ್ದೆ ತಡ. ಬಂದ್ರಲ್ಲ ಯಾರು? ರಣವೈಭವದವರು ಯಾರು? 4 ಮಂದಿ. ಯಾರು? ಮೊದಲು ಶಂಭೂರು ನಾರದರು. ಯಾವುದು? ಶಂಭೂರು ತುಂಬೂರು ನಾರದರು. ತುಂಬೂರು ನಾರದರು. ಆಮೇಲೆ ಚಕ್ಕುಳಿಸೇನ, ಚಿತ್ರಸೇನ. ಚಂದ್ರಸೇನ. ಅವನ ಧೈರ್ಯ ಒಳ್ಳೆದುಂಟು. ಒಬ್ಬೊಬ್ಬರ್ದಲ್ಲ, ಇಬ್ಬರಿಬ್ಬರದ್ದು
ದೊಂದಿಗಾಯಣ. ಯಾರೆಲ್ಲ ದೊಡ್ಡ ಗಾಯನ. ದೊಂದಿಗಾಯಣ. ಆಮೇಲೆ ಬಾರಿಸುವುದಕ್ಕೆ ಗಂಧ ಮಾರುವರು, ಅವರು ಮದ್ದಲೆಗಾರರೊಬ್ಬರು ಬಂದಿದ್ದಾರೆ. 7 ಮದ್ದಲೆ, 7 ಮದ್ದಲೆ. ಒಬ್ಬರು ಇಲ್ಲೆರಡು ಅದು ಹೀಗೆ ಸುತ್ತ ಹೀಗೆ ವೃತ್ತಾಕಾರವಾಗಿತ್ತು. ಒಂದನ್ನು ತೊಡೆ ಮೇಲೆ ಇಟ್ಟು ಬಾರಿಸಿದ್ದು ಮಾತ್ರ ಒಂದನ್ನು. ಪಾಪ ಕೈಯೆರಡು ಅದು ಪ್ರಚಾರಕ್ಕೆ ಮಾತ್ರ, ಪ್ರಚಾರಕ್ಕೆ ಮಾತ್ರ. ಅವರದ್ದು ಹಿಮ್ಮೇಳನೇನು ಗಟ್ಟಿಯಾಗಿತ್ತು, ಗಟ್ಟಿ ಉಂಟು. ಮುಮ್ಮೇಳನದಲ್ಲಿ ಬಂದ್ರಲ್ಲ ಯಾರು ಅಪ್ಸರಾಸ್ತ್ರೀಯರು. ಅಪ್ಸರಾಸ್ತ್ರೀಯರು ಮೊದಲಾಗಿ ಇವಳು ಯಾರು? ರಂಬೆ. ರಂಬೆ. ರಂಬೆ ಒಂದು ತ್ರಿವಿಡ ತಾಳಕ್ಕೆ ಕುಂದಿದ್ದಾಳೆ, ಮುಗಿಸುವುದಕ್ಕೆ ಕೇಳುವುದಿಲ್ಲ. ಅವನದ್ದು ಹಾಗೆ ಹರಿಸೂರು ಹಾಗಿದ್ರ ಕುಡಿಯೋರು ಸಹ ಆಗಿದ್ದು. ಆಮೇಲೆ ನಿಮ್ಮ ಗಂಡವೇ ಹೆಸರಿಟ್ಟದ್ದು ತ್ರಿವಿಡೆ ತಾಳಿನಿಂದ. ಅಷ್ಟು ಕುಂದಿದಾಳಲ್ಲ, ಬಿರುದು ಕೊಟ್ಟದ್ದು. ಆಮೇಲೆ ಅವಳದಾಯ್ತು. ಆಮೇಲೆ ಬಂದು ಉಮಾಶ್ರೀ, ಊರ್ವಶಿ ಬಂದದ್ದು. ಊರ್ವಶಿ ಊರ್ವಶಿ ಅವಳದು ಕೂಡ ನಾಟ್ಯ ಆಯಿತು. ಅಮ್ಮ ಇವರದೆಲ್ಲ ನಾಟ್ಯ ಆಗಿ ಸಂತೋಷದಲ್ಲಿರುವಾಗ ಒಂದು ಸ್ವರ ಸ್ವರ ಬರ್ತದೆ. ಒಂದು ವ್ಯಕ್ತಿ ಬಂದು ನಿಂತಿದ್ದಾರೆ. ಯಾರು? ಹೀಗೆ ನೋಡ್ತೇನೆ ಯಾರು ಅಂತ ಪರಿಚಯ. ಪ್ರಚಾರದಲ್ಲಿದ್ದಾನೆ. ಹೌದು, ಪ್ರಚಾರ. ಯಶ್ ಯಶ್ ಹೇಗೆ ನೋಡುವುದಕ್ಕೆ ಹರಾಡಿಕೊಂಡು ಬಂದವ ಯಕ್ಷ ಬಂದದ್ದು. ಯಕ್ಷ ಬರ್ತದೆ. ಯಕ್ಷ ಯಕ್ಷ ಬಂದದ್ದು ನಿಂತದ್ದು. ಮಾತಿಲ್ಲ ಕತೆ ಕಣ್ಣವರು ಸುಮ್ಮನೆ ಬಿಡುವವರಲ್ಲ. ಅವಮಾನವನ್ನು ಸಹಿಸಿಕೊಳ್ಳುವವರಲ್ಲ. ಅವ ಬಿಡುವಾಗ ಒಂದು ಪಟ್ಟ ಹೀಗಾಯಿತು. ಒಂದು ಸಮಬಲ. ಒಂದು ಪೆಟ್ಟಿಗೆ ಒಂದು ಪೆಟ್ಟು. ಓ ಮಬಲ ನನ್ನವರು ಮಹಾಬಲರು. ಇವ ಸುಮ್ಮನೆ ಬಿದ್ದಿದ್ದು. ಓ ಅಲ್ಲಿ ತನಕ ಹೋಗಿ ಹೀಗೆ ಲೆಕ್ಕ ಮಾಡಿ ನಿಂತಿದ್ದ. ನಿಮ್ಮ ಗಂಡನಿಗೆ ಗೊತ್ತಾಯ್ತು ಪಾಪಿ ಮಗ ಬರ್ತಾನಂತ. ಹೀಗೆ ಬರುವುದಕ್ಕೆ ಅಂದಾಜು ಮಾಡುವಾಗ ನಿಮ್ಮ ಗಂಡ ನೋಡಿದ್ರೆ ಕೈಸನ್ನೆಯಲ್ಲಿ ಯಕ್ಷ ನಿಲ್ಲು. ಮುಂದೆ ಬಂದರೆ ಕಾಲು ಬತ್ತರಿಸಿ ಕೈ ಕತ್ತರಿಸಿ ಅವತ್ತೇಳಿ ಅಂತ ಬಂದು ಹೋಗಿ ಮಲಗಿ. ಹೋಗುದಲ್ವೇನ ನೀನು? ಮಲಗಿಲ್ಲ ಇಲ್ವಾ? ಏನ್ ಮಾಡ್ತಾರೆ ಅಂತ ನೋಡುದು. ನೋಡಿದ್ದೆ, ಮಾತಾಡಿ. ಹೌದು, ಏನಾಗಿಲ್ಲ. ಮಾತಾಡಿಸಬೇಕಿತ್ತ, ಮಾತಾಡಿಸಿ ಹೇಳಬೇಕಿತ್ತು. ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟಿ.